ಚುನಾವಣಾ ಜಾಗೃತಿಗೆ ಬಾಲಕಿಯ ವಿಶಿಷ್ಟ ಪ್ರಯತ್ನ, ಮತದಾನದ ಮಹತ್ವ ಸಾರಿದ ಸನ್ನಿಧಿ. ಮತದಾರರನ್ನ ಚುನಾವಣಾ ಪ್ರಕ್ರಿಯೆಯ ಭಾಗವಹಿಸಲು 11 ವರ್ಷದ ಬಾಲಕಿ ಸನ್ನಿಧಿ ಕಶೆಕೋಡಿ ವಿಶಿಷ್ಟ ಜಾಗೃತಿ ಮೂಡಿಸುತ್ತಿದ್ದು ಸಾರ್ವಜನಿಕರಿಂದ ಮೆಚ್ಚುಗೆ ಪಡೆಯುತ್ತಿದ್ದಾರೆ. ಮಂಗಳೂರು ಬಂಟ್ವಾಳ ಮೂಲದ ಸನ್ನಿಧಿ ಮಂಜೇಶ್ವರ ಹಾಗೂ ಕಾಸರಗೋಡು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಂಚರಿಸಿ ಮತದಾನದ ಮಹತ್ವವನ್ನು ಜನಸಾಮಾನ್ಯರಿಗೆ ತಿಳಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. 5 ಭಾಷೆಗಳಲ್ಲಿ ಮಾತನಾಡುವ ಸಾಮರ್ಥ್ಯ ಹೊಂದಿರುವ ಈ ಬಾಲಕಿ ದೆಹಲಿ, ಗೋವಾ, ಕೇರಳ ಹಾಗೂ ಕರ್ನಾಟಕ ರಾಜ್ಯಗಳಲ್ಲಿಯೂ ಇದೇ ರೀತಿ ಜಾಗೃತಿ ಕಾರ್ಯ ನಡೆಸಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇಂದು ಕಾಸರಗೋಡು ಜಿಲ್ಲಾ ಕಲೆಕ್ಟರ್ ಅವರನ್ನ ಭೇಟಿ ಮಾಡಿದ ಸನ್ನಿಧಿ ಅವರ ಕಾರ್ಯಕ್ಕೆ ಕಲೆಕ್ಟರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಪೇರಾಜೆಮಾಣಿಯ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸನ್ನಿಧಿ ಲೋಕೇಶ್ ಗೌಡ ಕಶೆಕೋಡಿ ಹಾಗೂ ಶೀಲಾವತಿ ದಂಪತಿಗಳ ಪುತ್ರಿಯಾಗಿದ್ದಾರೆ. ಸಣ್ಣ ವಯಸ್ಸಿನಲ್ಲೇ ಸಾಮಾಜಿಕ ಹೊಣೆಗಾರಿಕೆಯನ್ನ ತೋರಿಸುತ್ತಿರುವ ಸನ್ನಿಧಿ ಕಶೆಕೋಡಿ ಅವರ ಕಾರ್ಯವು ಇತರರಿಗೆ ಮಾದರಿಯಾಗಿದೆ. ಸೊಲ್ಮೆಲು ಯಾನಿನಿ ಬತ್ತಿನಿ ಮತದಾನಕ್ಕೇನಿರತ್ತ ಆನ ಎನ್ನೋ ಉದ್ದೇಶದಾದ ಪಂಡ 17 ವರ್ಷ ತುಂಬುದಕ್ಕೂ ಮಾತೆಲ್ಲ ಓಟು ಪಾಡೋಡುಂಡು ಒಂದು ನಮ್ಮ ಕರ್ತವ್ಯ, ಒಂದು ನಮ್ಮ ಕೈಟುಂಡು. ಒಂದೇ ಬರ್ಪುನ ಏಪ್ರಿಲ್ 9 17 ವರ್ಷ ತುಂಬುನಕ್ಕೂ ಮಾತೆಲ್ಲ ಓಟು ಪಾಡೋಡು. ನಾನಿವತ್ತು ಬಂದದ್ದು ಮತದಾನ ಕೇಳಿಕೆಲ್ಲ, ಆದರೆ ನನ್ನ ಉದ್ದೇಶ ಏನೆಂದರೆ ತಾವೆಲ್ಲರೂ 18 ವರ್ಷ ತುಂಬಿದವರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಕೈಯಲ್ಲಿದೆ. ಮತದಾನ ಮಾಡಿದರೆ ಮಾತ್ರ ನಮ್ಮ ದೇಶವು ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಳ್ಳುತ್ತದೆ. ಯಾನಿನ ಬಂದದ್ದು ಓಟು ചോദിക്കാനല്ല, എന്നാൽ എന്ന ഉദ്ദേശം എന്നത് പറഞ്ഞ് എല്ലാവരും തട്ടത് വോട്ട് ചെയ്തപ്പെട്ടു. ഇത് നമ്മുടെ ആദ്യ കർത്തവ്യ കൂടിയാണ്. നമ്മുടെ ദേശത്തിന് വേണ്ടിയിട്ട് നല്ല വ്യക്തിനെ തിരഞ്ഞെടുക്കപ്പെട്ടു. ಹಾವು ಆಯ್ಜ ಅಂಗ ತುಮಚ ಕಡೆನ ಓಟ್ ಮಂಗಪಕ್ಕ ಏವಣ ಮಹೋಜ್ ದೇಶ ತುಮಕ ಸಗ್ಲೆ ಜಾಗೃತಿ ಕಾಪಕ್ಕೆ ಆಮ್ ಸಗ್ಲೆ ಮತ್ತು ದೀಪಕ್ ಜೈ ಮತದಾನ ತುಮಚ ಕಡೆನ ಓಟ್ ಮಂಗಪಕ್ಕ. Today I did not came to ask you a vote, but my intention is who's 18 years completed, they should be vote. It is our duty, it is in our hand. Who turns 18, they should be must compulsory registered voting at April 9th. सबको मेरा प्रणाम.